ಬರೋಬ್ಬರಿ 38 ಮಹಿಳೆಯರನ್ನ ಮದುವೆಯಾಗಿದ್ದ 89 ಮಕ್ಕಳಿಗೆ ಜನ್ಮ ನೀಡಿದ್ದ 33 ಮೊಮ್ಮಕ್ಕಳ ಅಜ್ಜ ಜಿಯೋನಾಥ್ ಚನ ನಿನ್ನೆ ನಿಧನರಾಗಿದ್ದಾರೆ. ಜಗತ್ತಿನ ಅತಿದೊಡ್ಡ ಕುಟುಂಬದ ವಾರಸ್ದಾರ ಎಂದೇ ಗುರುತಿಸಿಕೊಂಡಿದ್ದ ಜಿಯೋನಾಥ್ ಚನರ ವೈವಾಹಿಕ ಬದುಕೆ ಎಲ್ಲರಿಗೂ ಕುತೂಹಲ ಮೂಡಿಸಿತ್ತು. ಪತ್ನಿ, ಮಕ್ಕಳು, ಮೊಮ್ಮಕ್ಕಳು ಸೇರಿ 181 ಸದಸ್ಯರನ್ನ ಹೊಂದಿತ್ತು ಜಿಯೋನ ಕುಟುಂಬ. ಮಿಜೋರಾಂನ ಬಗ್ತಾಂಗ್ನಲ್ಲಿ ಜಿಯೋನ್ರ 4 ಅಂತಸ್ತಿನ ಆಕರ್ಷಕ ಬಂಗ್ಲೆ ಇದೆ. ಅಲ್ಲಿಯೇ ಜಿಯೋನ ವಾಸವಿದ್ರು. ಇದು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿತ್ತು. ಜಿಯೋನ್ ರಾಜ 1942ರಲ್ಲಿ ಹಮಾಂಗ್ಯಾವ್ಕ್ನ ಹಳ್ಳಿಯಿಂದ ಬಂದು ಐಜಾಲ್ನಲ್ಲಿ ನೆಲೆಸಿದ್ರು. ಅಂದಿನಿಂದ ಇವರ ಕುಟುಂಬ ಅಲ್ಲೇ ನೆಲೆಸಿದೆ. ಖುವಾಗುಂಥಾ ಎಂಬ ಪಂಥದಲ್ಲಿ ಬಹುಪತ್ನಿತ್ವ ಪದ್ಧತಿ ಇದೆ. ಹಾಗಾಗಿ ಜಿಯೋನ್ 39 ಮಹಿಳೆಯರನ್ನ ಮದುವೆಯಾಗಿದ್ದ. ಇದು ಭಾರಿ ಸುದ್ದಿಯಾಗಿತ್ತು. ಒಬ್ಬರನ್ನ ಮದುವೆಯಾಗಿ ಸಂಭಾಳಿಸೋದೇ ಸಾಕು ಸಾಕು ಅನಿಸುತ್ತೆ ಅಂತ ಬಹುತೇಕರು ಮೂದಲಿಸ್ತಾರೆ. ಆದರೆ ಜಿಯೋನ ಮಾತ್ರ ಅದು ಹೇಗೆ 38 ಹೆಂಡತಿಯರನ್ನ ಸಂಭಾಳಿಸಿ ಇಷ್ಟು ವರ್ಷ ಜೀವನ ನಡೆಸಿದ್ರು ಅಂತ ಹಲವರು ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ದ ಜಿಯೋನ್ರ ಆರೋಗ್ಯ ಇತ್ತೀಚೆಗೆ ಹದಗೆಟ್ಟಿತ್ತು. ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ನಿನ್ನೆ ಭಾನುವಾರ ಕೊನೆಯುಸಿರೆಳೆದಿದ್ದಾರೆ. ಇವರ ನಿಧನಕ್ಕೆ ಮಿಜೋರಾಂನ ಸಿಎಂ ಸಂತಾಪ ಸೂಚಿಸಿದ್ದಾರೆ.